ಕೊರೋನಾ ಬಂದು ಜನ ಆರ್ಥಿಕವಾಗಿ ತೀರಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಟೈಮ್ನಲ್ಲಿ ಯಾರಿಗಾದ್ರೂ ಹಣ ಚಿನ್ನ ಸಿಕ್ಕರೆ ವಾಪಸ್ ಮಾಡೋಕೆ ಮನಸ್ಸಾಗ್ಲಿಕ್ಕಿಲ್ಲ. ಆದರೆ ಬಂಟ್ವಾಳದಲ್ಲಿ ಆಟೋ ಚಾಲಕರೊಬ್ಬರು ಚಿನ್ನವನ್ನು ವಾರಸುದಾರರಿಗೆ ವಾಪಸ್ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಕೆಳಗಿನ ಮಗ್ಗ ಆಟೋ ಸ್ಟ್ಯಾಂಡ್ನ ಅಲಂಪುರಿ ಉಮೇಶ್ ಸುವರ್ಣರಿಗೆ ಸುಮಾರು 3 ಲಕ್ಷ ಮೌಲ್ಯದ ಚಿನ್ನದ ಕರಿಮಣಿ ಸರ ಸಿಕ್ಕಿದ್ದು, ಈ ಸರವನ್ನು ಅದರ ಮಾಲೀಕರಾದ ಪ್ರಕಾಶ್ ಆಚಾರ್ಯರಿಗೆ ಒಪ್ಪಿಸಿದ್ದಾರೆ. ಇವರ ಈ ಕಾರ್ಯ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ.